ಹರ್ಷಿತಾ. ಕಾರ್ವಾರ್ ಪ್ಲಸ್ ಚಾನೆಲ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಸೂರಿಲ್ಲದವರಿಗೆ ಸೂರು, ಸರ್ಕಾರದ ಘೋಷಣೆಗಷ್ಟೇ ಸೀಮಿತವೇ? ಕೋಳಿಗೂಡಿನಂತಹ ಜೋಪಡಿಯಲ್ಲಿ ಬಡ ಕುಟುಂಬದ ವಾಸ. ಕಾರವಾರದ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘದ ವತಿಯಿಂದ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಅವರಿಗೆ ಸನ್ಮಾನ. ರಿಕ್ಷಾದಲ್ಲಿ ಬಿಟ್ಟು ಹೋದ ಹಣವನ್ನು ಮರಳಿಸಿ ಪ್ರಾಮಾಣಿಕತೆ ಮೆರೆದ ರಿಕ್ಷಾ ಚಾಲಕ ನವೀನ್ ಫರ್ನಾಂಡಿಸ್. ಅಕ್ರಮವಾಗಿ ಹಿಂಸಾತ್ಮಕವಾಗಿ ಜಾನುವಾರು ಸಾಗಾಟ, 5 ಬಂಧನ. ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 45 ಕೊರೋನಾ ಕೇಸ್ ದೃಢ. ವಾರ್ತೆಗಳ ವಿವರ. ಜೋಯಿಡಾದಲ್ಲಿ ಸೂಪ ಮುಳುಗಡೆಯಾಗುವ ಮೊದಲೇ ನಿರಾಶ್ರಿತರಾದ ಕುಟುಂಬ ಇಂದು ಕೂಡ ಒಂದು ಸೂರಿನ ವ್ಯವಸ್ಥೆ ಇಲ್ಲದೆ, ಗೋಡೆ ಇಲ್ಲದ ತೆರೆದ ಕೋಳಿ ಗೂಡಿನಂತಹ ವ್ಯವಸ್ಥೆಯಲ್ಲಿ ಬದುಕುತ್ತಿರುವುದು ಜೋಯಿಡಾ ತಾಲೂಕಿನಲ್ಲಿ ಕಂಡುಬರುತ್ತಿದೆ. ಅನಕ್ಷರಸ್ಥ ಕುಟುಂಬದ ಈ ಹಿರಿಯ ಜೀವಿಗಳು ಇಂದಿಗೂ ಗ್ರಾಮ ಪಂಚಾಯತಕ್ಕೆ ಹಲವಾರು ಬಾರಿ ಸರ್ಕಾರದಿಂದ ಬಡವರಿಗಾಗಿ ನೀಡುವ ಮನೆ ಕೊಡಿ ಎಂದು ವಿನಂತಿಸಿದ್ದಷ್ಟೇ ಬಂತು. ಮನೆ ಮಾತ್ರ ಇವರಿಗೆ ಮರೀಚಿಕೆಯಂತಾಗಿದೆ. ತಾಲೂಕಿನ ಗಂಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಚಾಪೋಲಿ ಗ್ರಾಮದ ಗುಂಡ್ರೆ ಹತ್ತಿರದ ಮಳೆ ಎಂಬಲ್ಲಿ 60 ವರ್ಷದ ರಾಜಾ ವಿಠಲ್ ಗಂಭೀರ ಮತ್ತು ರಾಜಶ್ರೀ ಗಂಭೀರ ಈ ಕುಟುಂಬ ವಾಸಿಸಲು ಮನೆ ಇಲ್ಲದೆ ತೊಂದರೆ ಅನುಭವಿಸುತ್ತಿದೆ. ಸೂಪಾ ಜಲಾಶಯದಿಂದ ತಮ್ಮ ನೆಲೆ ಕಳೆದುಕೊಂಡು ಮಳೆ ಎಂಬಲ್ಲಿ 10 ಗುಂಟೆ ಜಾಗ ಅತಿಕ್ರಮಣ ಮಾಡಿಕೊಂಡು ಹುಲ್ಲಿನ ಜೋಪಡಿಯಲ್ಲಿ ಇವರ ತಂದೆ ತಾಯಿ ಜೀವನ ಸಾಗಿಸುತ್ತಿದ್ದರು. 1978ರಿಂದ ಇಲ್ಲಿ ವಾಸವಾಗಿರುವ ಬಗ್ಗೆ ಮನೆ ಕರ ತುಂಬಿದ ದಾಖಲೆಗಳು ಇವರಲ್ಲಿವೆ. ತಾಯಿ ರುಕ್ಮಿಣಿ ಗಂಭೀರ ಇವಳಿಗೆ ಇದೇ ಸ್ಥಳದಲ್ಲಿ ಆಶ್ರಯ ಮನೆಯೊಂದನ್ನು 1996ರಲ್ಲಿ ನೀಡಿದ ದಾಖಲೆಯೂ ಇದ್ದು, ತಾಯಿ ನಿಧನವಾದ ನಂತರ ಈ ಮನೆಯಲ್ಲಿ ರಾಜಾ ಗಂಭೀರನ ಮೃತ ಅಣ್ಣ ಗಜಾನನ ಗಂಭೀರನ ಹೆಂಡತಿ ವನಿತಾ ಗಂಭೀರ ಇವಳು ವಾಸಿಸುತ್ತಿದ್ದಾಳೆ. ಸದ್ಯ ವಾಸಿಸಲು ಒಂದು ಮನೆ ಕೂಡ ಇಲ್ಲದೆ ತೊಂದರೆಗೊಳಗಾಗಿದೆ ಈ ಕುಟುಂಬ. ಸರ್ಕಾರ ಕೂಡಲೇ ಈ ಬಗ್ಗೆ ಗಮನ ಹರಿಸಿ ತಮಗೆ ಉಳಿಯಲೊಂದು ಸೂರಿನ ವ್ಯವಸ್ಥೆ ಮಾಡಿಕೊಡಬೇಕು ಎಂಬುದು ಈ ಕುಟುಂಬದ ಬೇಡಿಕೆ. ಕಾರವಾರ ಟ್ಯಾಕ್ಸಿ ಚಾಲಕ ಮಾಲಕ ಸಂಘದ ವತಿಯಿಂದ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಅವರಿಗೆ ಸನ್ಮಾನ. ಕಾರವಾರ ನಗರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿರುವ ಬಿಜೆಪಿಯ ನಿತಿನ್ ಪಿಕಳೆ ಅವರನ್ನ ಟ್ಯಾಕ್ಸಿ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರವಾರ ನಗರದ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಸಂತೋಷ್ ನಾಯ್ಕ್ ನೇತೃತ್ವದಲ್ಲಿ ನಗರಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ನಿತಿನ್ ಪಿಕಳೆ ಅವರನ್ನ ಪ್ರೀತಿ ಪೂರ್ವಕವಾಗಿ ಸನ್ಮಾನಿಸಿದ್ರು. ಈ ವೇಳೆ ನಗರದ ಎಲ್ಲ ಟ್ಯಾಕ್ಸಿ ಚಾಲಕರು ಹಾಗೂ ಮಾಲಕರು ಹಾಜರಿದ್ದರು. ರಿಕ್ಷಾದಲ್ಲಿ ಬಿಟ್ಟು ಹೋದ ಹಣವನ್ನು ಮರಳಿಸಿ ಪ್ರಾಮಾಣಿಕತೆ ಮೆರೆದ ರಿಕ್ಷಾ ಚಾಲಕ ನವೀನ್ ಫರ್ನಾಂಡಿಸ್. ಆನಂದರಾಮ ಗುಣಿಗೆ 70 ವರ್ಷ, ಕಿನ್ನರ್, ಕಾರವಾರ. ಇವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಾರವಾರ ಬ್ಯಾಂಕಿನಿಂದ 40,000 ರೂಪಾಯಿ ಡ್ರಾ ಮಾಡಿಕೊಂಡು ರಿಕ್ಷಾ ಮೇಲೆ ಬರುತ್ತಿರುವಾಗ ಮೀನು ಮಾರುಕಟ್ಟೆ ಹತ್ತಿರ ಹಣವಿರುವ ಬ್ಯಾಗ್ ರಿಕ್ಷಾದಲ್ಲಿ ಬಿಟ್ಟು ಇಳಿದಿದ್ದು, ಸ್ವಲ್ಪ ಸಮಯದ ನಂತರ ಚೀಲದ ನೆನಪಾಗಿ ರಿಕ್ಷಾದಲ್ಲಿ ಬಿಟ್ಟು ಬಂದಿದ್ದು ನೆನಪಾಗಿ ಠಾಣೆಗೆ ಹೋಗಿ ತಿಳಿಸಿದ್ದು. ಆದರೆ ರಿಕ್ಷಾದ ಬಗ್ಗೆ ಯಾವ ಮಾಹಿತಿ ನೆನಪು ಇಲ್ಲವಾಗಿ ತಿಳಿಸಿದರು. ಸ್ವಲ್ಪ ಸಮಯದ ನಂತರ ರಿಕ್ಷಾ ಚಾಲಕ ನವೀನ್ ಫರ್ನಾಂಡಿಸ್ KA30A 3292 ರಿಕ್ಷಾ ಚಾಲಕ ಮಹಾಗಣಪತಿ ರಿಕ್ಷಾ ಸ್ಟ್ಯಾಂಡ್ ಬಸ್ ನಿಲ್ದಾಣ ಹತ್ತಿರ ಇವರು ತಮ್ಮ ರಿಕ್ಷಾದಲ್ಲಿ ಇದ್ದ ಬ್ಯಾಗ್ ನೋಡಿ ಠಾಣೆಗೆ ತಂದು ಬ್ಯಾಗ್ ಮಾಲಕರಿಗೆ ಮರಳಿಸಿ ಪ್ರಾಮಾಣಿಕತೆ ತೋರಿಸಿದ್ದಾರೆ. ಅಕ್ರಮವಾಗಿ ಹಿಂಸಾತ್ಮಕವಾಗಿ ಜಾನುವಾರು ಸಾಗಾಟ, 5 ಬಂಧನ. ಯಲ್ಲಾಪುರದಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಹಿಂಸಾತ್ಮಕವಾಗಿ ಲಾರಿಯೊಂದರಲ್ಲಿ ಸಾಗಿಸಲಾಗುತ್ತಿದ್ದ 9 ಜಾನುವಾರುಗಳನ್ನು ಯಲ್ಲಾಪುರ ಪೊಲೀಸರು ರಕ್ಷಿಸಿದ್ದಾರೆ. ಈ ಸಂಬಂಧ 5ರನ್ನು ಬಂಧಿಸಲಾಗಿದೆ. ಈ ಆರೋಪಿಗಳು ಜಾನುವಾರುಗಳನ್ನು ರಾಣೆಬೆನ್ನೂರಿನಿಂದ ಮಂಗಳೂರು ಕಡೆಗೆ ಲಾರಿಯಲ್ಲಿ ಹಿಂಸಾತ್ಮಕವಾಗಿ ತುಂಬಿಕೊಂಡು ನೀರು ಆಹಾರ ನೀಡದೆ ಸಾಗಿಸುತ್ತಿದ್ದರು. ವಾಹನದಲ್ಲಿ 7 ಎತ್ತುಗಳು ಹಾಗೂ 2 ಎಮ್ಮೆಗಳು ಇದ್ದು ಇವುಗಳನ್ನು ರಕ್ಷಿಸಲಾಗಿದೆ. ಲಾರಿಯಲ್ಲಿ ಹಿಂಸಾತ್ಮಕವಾಗಿ ತುಂಬಿದ ಪರಿಣಾಮ 1 ಎತ್ತು ಮೃತಪಟ್ಟಿದೆ. ಈ ಬಗ್ಗೆ ಯಲ್ಲಾಪುರ ಠಾಣೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಲಾಗಿದೆ.
ಬಂಧಿತರನ್ನು ಮಂಗಳೂರಿನ ಮೊಹಮ್ಮದ್ ಹುಸೇನ್, ಮೊವಾರಿ ಅಬ್ಬಾ, ಸಾದಿಕ್ ಇದಿನಬ್ಬಾ, ಬಾತಿಶ್ ಅಬ್ದುಲ್ ರಜಾಕ್, ಮೊಹಮ್ಮದ್ ಅರ್ಫಾತ್ ಅಬ್ದುಲ್ ಖಾದರ್ ಹಾಗೂ ಮೊಹಮ್ಮದ್ ಹನೀಫ್ ಗುಡೇಮನೆ ಖಾದರ್ ಸಾಬ್ ಎಂದು ತಿಳಿದು ಬಂದಿದೆ. ಹಾಳಾದ ರಸ್ತೆ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟ ಹೆಗಡೆಯ ಗಣೇಶ್ ನಾಯ್ಕ್. ಕುಮಟಾ ತಾಲೂಕಿನ ಹೆಗಡೆ ಗ್ರಾಮಕ್ಕೆ ತೆರಳುವ ಮುಖ್ಯ ರಸ್ತೆಯಲ್ಲಿ ರೈಲ್ವೆ ಗೇಟ್ ಹಾಕಿದಾಗ ನೂರಾರು ವಾಹನ ಸವಾರರು ಪರ್ಯಾಯವಾಗಿ ಬಳಸುವ ಸಾರಿಂಗ ದೇವಸ್ಥಾನದ ಎದುರಿನ ಒಳ ರಸ್ತೆಯು ಮಳೆಗಾಲದಲ್ಲಿ ಸಂಪೂರ್ಣ ಕೊಚ್ಚಿ ಹೋಗಿ ನಿರುಪಯುಕ್ತವಾಗಿತ್ತು. ಇದನ್ನು ಗಮನಿಸಿದ ಹೆಗಡೆಯ ಗುತ್ತಿಗೆದಾರ ಗಣೇಶ್ ದೇವಪ್ಪ ನಾಯ್ಕರು ತಮ್ಮ ಸ್ವಂತ ಹಣದಿಂದ ಯಂತ್ರೋಪಕರಣ ಬಳಸಿ ಜನರ ಬಳಕೆಗೆ ಅನುಕೂಲವಾಗುವಂತೆ ರಸ್ತೆಯನ್ನು ದುರಸ್ತಿಪಡಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. ಪುರಸಭೆ ವ್ಯಾಪ್ತಿಗೆ ಸನಿಹವಿರುವ ಹೆಗಡೆ ಗ್ರಾಮಕ್ಕೆ ತೆರಳುವ ಮುಖ್ಯ ರಸ್ತೆಯಲ್ಲಿ ರೈಲ್ವೆ ಗೇಟ್ ಹಾಕಿದ ಸಂದರ್ಭದಲ್ಲಿ ವಾಹನ ಸವಾರರು ಬಹಳ ಸಮಯ ರಸ್ತೆಯಲ್ಲಿಯೇ ನಿಂತು ಕಾಯಬೇಕಾದ ಅನಿವಾರ್ಯತೆ ಇದ್ದು, ಇಂಥ ಸಂದರ್ಭದಲ್ಲಿ ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನ ಸವಾರರು ಪರ್ಯಾಯವಾಗಿ ಸಾರಿಂಗ ದೇವಸ್ಥಾನದ ಎದುರಿನ ಮಣ್ಣಿನ ರಸ್ತೆಯನ್ನು ಅವಲಂಬಿಸಿರುತ್ತಾರೆ. ಆದರೆ ಈ ರಸ್ತೆಯು ಪ್ರತಿ ವರ್ಷದ ಮಳೆಗಾಲದ ಸಂದರ್ಭದಲ್ಲಿ ಸಂಪೂರ್ಣ ಕೊಚ್ಚಿ ಹೋಗಿ ವಾಹನಗಳು ಅಲೆದಾಡದಂತಹ ದುಸ್ಥಿತಿಗೆ ತಲುಪುತ್ತದೆ. ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 45 ಕೊರೋನಾ ಕೇಸ್ ದೃಢಪಟ್ಟಿದೆ. ಕಾರವಾರದಲ್ಲಿ 3, ಕುಮಟಾದಲ್ಲಿ 9, ಹೊನ್ನಾವರದಲ್ಲಿ 18, ಸಿರಸಿಯಲ್ಲಿ 10, ಯಲ್ಲಾಪುರದಲ್ಲಿ 1, ಹಳಿಯಾಳದಲ್ಲಿ 3, ಜೋಯಿಡಾದಲ್ಲಿ 1 ಕೊರೋನಾ ಕೇಸ್ ದೃಢಪಟ್ಟಿದೆ. ಈವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 13,020 ಕೊರೋನಾ ಪಾಸಿಟಿವ್ ಕೇಸ್ ಸಿಕ್ಕಿದೆ. ಅದರಂತೆ 12,226 ರೋಗಿ ವಿವಿಧ ಆಸ್ಪತ್ರೆಗಳಿಂದ ಗುಣಮುಖ ಹೊಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು 629 ಜನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 165 ಜನ ಮರಣ ಹೊಂದಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.